ಬ್ಲಾಕ್ ಫಂಗಸ್ ಅಂದ್ರೆ ಏನು, ಅದರ ಲಕ್ಷಣಗಳು ಹೇಗಿರ್ತವೆ ಎಂಬುದರ ಬಗ್ಗೆ ಡಾಕ್ಟರ್ ಟಿಎಂಎಪೈ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ದಾರೆ. ಸಂಕಷ್ಟದ ಮಧ್ಯದಲ್ಲಿ ಒಂದು ಮ್ಯೂಕಾರ್ಮೈಕೋಸಿಸ್ ಅಥವಾ ಈ ಬ್ಲ್ಯಾಕ್ ಫಂಗಸ್ ಅಂತ ಏನು ಹೇಳ್ತೇವೆ ಅದರ ಒಂದು ಸೋಂಕು ಸಹ ಕೆಲವು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಅತಿ ಸಾಮಾನ್ಯವಾಗಿ ಈ ಕೊರೋನಾ ವೈರಸ್ ಅಷ್ಟು ಹಬ್ಬುವಂತಹ ಸಂದರ್ಭ ಅಲ್ವೇ ಅಲ್ಲ. ಈ ಫಂಗಸ್ ಅಂತ ಏನು ಹೇಳ್ತೇವೆ, ಶಿಲೀಂಧ್ರಗಳು, ಇವು ನಮ್ಮ ಪರಿಸರದಲ್ಲಿಯೇ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ಇರುವಂಥದ್ದು. ಆದರೆ ಪ್ರತಿ ಮಾನವ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಇರೋದರಿಂದ ಅದು ಯಾರಿಗೂ ಹೆಚ್ಚು ತೊಂದರೆ ಕೊಡೋದಿಲ್ಲ. ಆದರೆ ಯಾವುದೇ ಬೇರೆ ಸೋಂಕಿನ ಸಮಯದಲ್ಲಿ ಆ ಸೋಂಕಿನಿಂದಾಗುವಂತಹ ಕೆಲವು ದೇಹದ ಏರ್ಪೇರುಗಳು ಹಾಗೂ ಅದಕ್ಕೆ ಉಪಯೋಗಿಸುವ ಕೆಲವು ಮದ್ದುಗಳಲ್ಲಿ ಆ ಫಂಗಸ್ ಶಿಲೀಂಧ್ರ ಅಥವಾ ಬ್ಲ್ಯಾಕ್ ಫಂಗಸ್ ನಮ್ಮ ದೇಹಕ್ಕೆ ತೊಂದರೆ ಕೊಡುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನಾವು ನೋಡೋದು ಈ ಕೊರೋನಾ ರೋಗಿಗಳಿಗೆ ಆಕ್ಸಿಜನ್ ಬೇಕಾಗುವಂಥ ಸಂದರ್ಭದಲ್ಲಿ ಆಕ್ಸಿಜನ್ ಅವಶ್ಯಕತೆಯನ್ನು ಕಡಿಮೆ ಮಾಡಲಿಕ್ಕೆ ಹಾಗೂ ಅವರ ಪ್ರಾಣವನ್ನು ಉಳಿಸಲಿಕ್ಕಾಗಿ ಸ್ಟಿರಾಯ್ಡ್ ಮದ್ದುಗಳ ಉಪಯೋಗ ಬೇಕಾಗುತ್ತೆ. ಈ ಸ್ಟಿರಾಯ್ಡ್ ಮದ್ದುಗಳು ಜೀವರಕ್ಷಕ, ಆದರೆ ಅದಕ್ಕೆ ಇರುವಂಥ ಇನ್ನೊಂದು ತೊಂದರೆ ಹೇಳಿದರೆ ಅದು ದೇಹದ ಪ್ರತಿರೋಧಕ ಶಕ್ತಿಯನ್ನು ಬೇರೆ ಕೆಲವು ಸೋಂಕುಗಳಿಗೆ ಸ್ವಲ್ಪ ಕಡಿಮೆ ಮಾಡುತ್ತೆ ಹಾಗೂ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ, ಗ್ಲೂಕೋಸ್ ಪ್ರಮಾಣವನ್ನು ಸಹ ಸ್ವಲ್ಪ ಹೆಚ್ಚು ಮಾಡ್ಬೋದು. ಆದ್ದರಿಂದಾಗಿ ಯಾರಿಗೆ ಆಲ್ರೆಡಿ ಡಯಾಬಿಟಿಸ್ ಇದೆ ಅಂಥವರಿಗೆ ಕೊರೋನಾ ಆಗಿ ಆಕ್ಸಿಜನ್ ಕಡಿಮೆ ಆಗಿ ಸ್ಟಿರಾಯ್ಡ್ ಅವಶ್ಯಕತೆ ಬಂದಾಗ ಈ ಎಲ್ಲ ಒಟ್ಟಿಗೆ ತೊಂದರೆಗಳು ಕಾಣಿಸ್ಕೊಳ್ಳೋದ್ರಿಂದ ಅವರ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಇಂಥ ಫಂಗಸ್ಗಳಿಗೆ, ಇಂಥ ಶಿಲೀಂಧ್ರಗಳಿಗೆ ಕಡಿಮೆ ಆಗಿ ಈ ಮ್ಯೂಕೋರ್ಮೈಕೋಸಿಸ್ ಹಾಗೂ ಹಲವಾರು ಇತರ ಫಂಗಸ್ಗಳು ಅವರ ದೇಹದಲ್ಲಿ ತೊಂದರೆ ಕೊಡಬಹುದು. ಆದರೆ ಈ ಮ್ಯೂಕೋರ್ಮೈಕೋಸಿಸ್ ಕೊರೋನಾದಷ್ಟು ಭಯಾನಕ ರೋಗ ಅಥವಾ ಅಷ್ಟು ಸಾಮಾನ್ಯವಾಗಿ ಒಬ್ಬರಿಂದೊಬ್ಬರಿಗೆ ಹರಡುವ ರೋಗ ಅಲ್ಲವೇ ಅಲ್ಲ. ಈ ಮ್ಯೂಕೋರ್ಮೈಕೋಸಿಸ್ ಬ್ಲ್ಯಾಕ್ ಫಂಗಸ್ ಏನಿದೆ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡುವುದಿಲ್ಲ ಕೊರೋನಾ ಹಾಗೆ. ಆದರೆ ಇದು ಪರಿಸರದಲ್ಲಿ ಎಲ್ಲ ಕಡೆ ಇರೋದ್ರಿಂದ ನಮ್ಮ ದೇಹದಲ್ಲಿ ಅತಿ ಕಡಿಮೆಯಾಗಿ ಪ್ರತಿರೋಧಕ ಶಕ್ತಿ ಆದರೆ ಅಂಥ ಸಮಯದಲ್ಲಿ ಇದು ನಮ್ಮ ದೇಹಕ್ಕೆ ತೊಂದರೆ ಕೊಡ್ಬೋದು. ಇದಕ್ಕೆ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಅಂದರೆ ಸಾಂದರ್ಭಿಕವಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಬೇರೆ ಏನೋ ತೊಂದರೆ ಇರುವಾಗ ಇದು ಅದರ ಅಡ್ವಾಂಟೇಜನ್ನು ತೆಗೆದುಕೊಂಡು ನಮ್ಮ ದೇಹಕ್ಕೆ ತೊಂದರೆ ಕೊಡುತ್ತೆ. ಇದನ್ನು ಕಂಡುಹಿಡಿಯೋದು ಬಹಳ ಸುಲಭ ಅಂತ ಹೇಳೋದಿಲ್ಲ. ಇದು ಹೆಚ್ಚಾಗಿ ಸಾಮಾನ್ಯವಾಗಿ ಮೂಗಿನ ಪಕ್ಕ ಇರುವಂಥ ಸೈನಸ್ಗಳಲ್ಲಿ ಹಾಗೂ ಶ್ವಾಸಕೋಶದಲ್ಲಿ ತೊಂದರೆ ಕೊಡಬಹುದು. ತಲೆನೋವು ಅಂದರೆ ಒಂದು ಸೈಡಿನ ತಲೆನೋವು ಅಥವಾ ಮೂಗು ಬ್ಲಾಕ್ ಆಗೋದಿರಬಹುದು, ತಲೆ ಭಾರ, ಇದು ಸಾಮಾನ್ಯವಾದ ಲಕ್ಷಣಗಳು. ನಂತರ ಈ ಎದೆಯಲ್ಲಿ ಇರುವಂತಹ ಆಲ್ರೆಡಿ ಈ ಕೊರೋನಾ ರೋಗಿಗಳಿಗಿರುವಂತಹ ಏನು ತೊಂದರೆ ಇದೆ ಅದು ಇನ್ನೂ ಹೆಚ್ಚು ಕಾಣಿಸ್ಕೊಳ್ಬೋದು. ಕಫದಲ್ಲಿ ರಕ್ತ ಬರೋದು, ಈ ರೀತಿಯೆಲ್ಲ ಲಕ್ಷಣಗಳು ಸಹ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ವೈದ್ಯರಿಗೆ ಇದರ ಶಂಕೆ ಬಂದಾಗ ಅದರ ಸ್ಯಾಂಪಲ್ನ ತೆಗೆದು ಲ್ಯಾಬೊರೇಟರಿಗೆ ಕಳಿಸಿ ಅದನ್ನು ಕನ್ಫರ್ಮ್ ಮಾಡಿ ನಂತರ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡುವಂತಹ ಒಂದು ಸಂದರ್ಭ ಬರಬಹುದು. ಇದರಲ್ಲಿ ಹೆಚ್ಚು ಭಯಭೀತರಾಗುವ ಅವಶ್ಯಕತೆ ಇಲ್ಲ. ನಾವು ಕಾಳಜಿ ಏನಿಟ್ಕೊಳ್ಬೇಕು ಹೇಳಿದರೆ, ಯಾರಿಗೆ ಈ ಕೋವಿಡ್ ರೋಗ ಇದೆ ಅವರು ಆಕ್ಸಿಜನ್ ಅವಶ್ಯಕತೆ ಬರುವುದನ್ನು ಕಡಿಮೆ ಮಾಡಿಕೊಳ್ಳಿಕ್ಕಾಗಿ ಜ್ವರ, ಕೆಮ್ಮು, ಈ ಯಾವುದೇ ರೀತಿಯ ಕೋವಿಡ್ ಲಕ್ಷಣಗಳು ಕಂಡಾಗ ಬೇಗನೆ ಪರೀಕ್ಷೆ ಮಾಡಿಸ್ಕೊಳ್ಳಿ.